ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ನಾರನ್ಸ್, ಆ ಡೈಲಿ ಬ್ರೆಡ್, ಆ ಡೈಲಿ ಫುಡ್, ಹಾಗೂ ಲಲಿತಾ ಜ್ಯುವೆಲರಿ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಅಂಡ್ ಟೂತ್ ಬ್ರಷಸ್, ಲವ್ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಹಾಗೆಯೇ ನಾರನ್ಸ್, ಆ ಡೈಲಿ ಬ್ರೆಡ್ ಆ್ಯಂಡ್ ಆ ಡೈಲಿ ಫುಡ್, ಲಲಿತಾ ಜ್ಯುವೆಲರಿ. ಅಡುಗೆ ಕಲಿಬೇಕು ಅಂತಿದ್ರೆ ಪರಿಣತಿ ಇರುವಂಥವ್ರ ಹತ್ರ ಕಲಿಬೇಕು. ಯಾಕೆಂತ ಹೇಳಿದರೆ ಅವರು ಹಾಕುವಂಥ ಇಂಗ್ರೀಡಿಯೆಂಟ್ಸ್ ಆಗಿರ್ಬೋದು, ಎಷ್ಟು ಪ್ರಮಾಣ ಕರೆಕ್ಟಾಗಿ ಅವರನ್ನು ಕೇಳಿ ಕಲಿತ್ರೆ ನಾವು ತಯಾರಿಸುವಂಥ ಅಡುಗೆ ಅಷ್ಟೇ ರುಚಿಕರವೂ ಆಗಿರುತ್ತೆ, ಸ್ವಾದಿಷ್ಟ ಭರಿತ ಕೂಡ ಆಗಿರುತ್ತೆ. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ಶ್ರೀಮತಿ ಶ್ಯಾಮಲಾ ಅವರು ನಮಗೆ ಅವರ ಅಡುಗೆಯ ಎಕ್ಸ್ಪೀರಿಯನ್ಸಿಂದ ಯಾವ 2 ಹೊಸ ರುಚಿಯನ್ನು ಹೇಳ್ಕೊಡ್ತಾರೆ ಅವ್ರನ್ನೇ ಕೇಳೋಣ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಸೊ ಮೇಡಮ್, ನೀವು ಅಡುಗೆ ಮಾಡೋದಕ್ಕೆ ಶುರು ಮಾಡಿದ್ದು ಯಾವಾಗ? ಚಿಕ್ಕ ವಯಸ್ಸಿನಲ್ಲೇ ಶುರು ಮಾಡಿದ್ರಾ ಅಥವಾ ಮದುವೆ ನಂತರನೇ? ಹೇಗೆ? ಚಿಕ್ಕ ವಯಸ್ಸಿನಲ್ಲೇ, ಅಂದರೆ ಒಂದು ನಮ್ಮ ತಾಯಿಗೆ ಯಾವಾಗ ಸೌಖ್ಯ ಇರ್ತಿರ್ಲಿಲ್ಲ. ಒಂದು 16-17 ವರ್ಷ ಇರುವಾಗಲೇ ಅಂದರೆ ಲೈಟಾಗಿ ಒಂದು ಪಲ್ಯ ಒಂದು ಸಾಮಾನು ಮಾಡ್ತಿದ್ದೆ ಅಷ್ಟೇ. ನಂತರ ಮದುವೆ ಆದ ನಂತರ ಒಂದೊಂದೇ ನಂತರ ಎಲ್ಲರೂ ಕೂಡ ಕಲಿತಾರೆ. ಸೊ ಅದೇ ಹೇಳಿದ್ವಿ, ಮೊದಲು ಮಾಡ್ತಾರೆ, ಮೊದಲೇ ಸ್ವಲ್ಪ ಗೊತ್ತಿತ್ತು. ಓಕೆ. ಸೊ ಈಗ ಸರಿ ಸಾಧಾರಣ ಎಷ್ಟು ವರ್ಷದಿಂದ ನೀವು ಅಡುಗೆ ಮಾಡ್ತಿದ್ದೀರಿ? ಸಾಧಾರಣ ಒಂದು 45 ಆಯ್ತು. ನಂಗೆ ಮದುವೆ ಆಗಿ 43 ವರ್ಷ ಆಯ್ತು. 43 ವರ್ಷಕ್ಕೆ ಮದುವೆ ಆಗಿ ಆಯ್ತು ಅಂತ ಅಲ್ಲಿಗೆ ಒಂದು ಸಾಧಾರಣ 50 ವರ್ಷ ಹತ್ತಿರ ಆಯ್ತು. ಎಷ್ಟು ಎಕ್ಸ್ಪೀರಿಯನ್ಸ್ ಹಾಗಾದ್ರೆ. ಸೊ ನೀವು ಏನ್ ಹಾಕಿದ್ರು ಅಲ್ಲೇ ಹೀಗೆ ಅಂದಾಜಲ್ಲಿ ಹಾಕಿದ್ರು? ಅಂದಾಜಲ್ಲೇ ಹಾಕುದು. ಅದೇ ಹೇಳಿದಲ್ಲ, ಎಕ್ಸ್ಪೀರಿಯನ್ಸ್ ಇರುವಾಗ ಅಂದಾಜಲ್ಲೇ ಹೋಗುತ್ತೆ. ಹೊಸಬ್ರು ಕಲಿಯುವಾಗ 1 ಸ್ಪೂನ್ ಹಾಕ್ಬೇಕು, 2 ಸ್ಪೂನ್ ಅಳತೆ ಮಾಡಿ ಹಾಕುದು. ಕರೆಕ್ಟ್. ನಮ್ಗೆ ಅಳತೆ ಬೇಕೇಳಿಲ್ಲ, ಯಾರಾದ್ರೂ ಕೇಳಿ ನಾನು ಅಂದಾಜೆ ಹೇಳುದು ಅಷ್ಟ. ಕಣ್ಣಳತೆ ಅಲ್ವಾ? ನಮ್ಗೆ ಯಾವ ಅಡಿಗೆ ಹೇಳ್ಕೊಡ್ತಾ ಇದ್ದೀರಿ? ನಾವು ಇವತ್ತು ಮಳೆಗಾಲಕ್ಕೆ ಮಾಡುವ ಅಡಿಗೆ. ಅದು ಅಂದ್ರೆ ಫಿಶ್ ಎಲ್ಲ ಮಳೆಗಾಲದಲ್ಲಿ ಸಿಗುದಿಲ್ಲ ನೋಡಿ, ಆವಾಗ ಅದು ಒಣಗಿಸಿ ಇಡ್ತಾರಲ್ಲ ಎಟ್ಟಿ, ಅದರಿಂದ ನಮ್ಮ ತಾಯಿ ಎಲ್ಲ ಹಾಗೆ ಮಾಡೋದಿತ್ತು. ಅದೇ ನಾನು ಇವತ್ತು ಮಾಡುವ ಅಂತ. ಒಣಗಿದ ಸಿಗಡಿಯಿಂದ. ಸೊ ಈಗ ಬರೀ ಸಮ್ಮರ್ಗೆ ಈಗಿನ ಒಂದು ಇದಕ್ಕೆ ಮಾತ್ರ ಕಲ್ತ್ರೆ ಸಾಲದು. ಮಳೆ ಬರುವಾಗ ಏನೆಲ್ಲ ಬೇಕು ಅದಕ್ಕೆ ಕೂಡ ಅವಾಗ ಏನ್ ಸಿಗುದಿಲ್ಲ ಆ ಕಾಲ. ಈಗೆಲ್ಲ ಸಿಗ್ತದೆ. ಅವಾಗ ಇದೆಲ್ಲ ಸ್ಟಾಕ್ ಮಾಡಿ ಇಡುದು. ಅವಾಗ ಒಂದೇ ತೆಗೆದು ಆಗ ನಮ್ಮ ಅತ್ತೆ ನಮ್ಮ ತಾಯಿ ಎಲ್ಲ ಇಂಥ ಪದಾರ್ಥ ಮಾಡುದು. ಅದೇ ನಾನೀಗ ಕಂಟಿನ್ಯೂ ಮಾಡಿದ್ದೇನೆ. ಈಗ ನಾನು ಸಹ ಮಾಡ್ತೇನೆ ಅದು. ಓಕೆ, ಸರಿ. ಹಾಗಾದ್ರೆ ಫುಲ್ ಎಕ್ಸ್ಪೀರಿಯನ್ಸ್. ಯಾಕೆಂತ ಹೇಳಿದ್ರೆ ನಿಮ್ಮ ಅಮ್ಮ ಅತ್ತೆ ಮಾಡ್ತಾ ಇದ್ರು, ನೀವು ಕೂಡ. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಕೂಡ ಅದರಲ್ಲಿ. ಸರಿ, ಹಾಗಾದ್ರೆ ಕಿಚನ್ಗೆ ಹೋಗೋಣ, ಬನ್ನಿ. ಎಸ್ ಮೇಡಮ್. ಸೊ ಫಸ್ಟ್ ನಮ್ಗೆ ಈಗ ಇದು ಏನು ಸಿಗಡಿ ಮೀನಿದ್ದು ರೆಸಿಪಿ ಏನು? ಆಕ್ಚುಲಿ ಏನು ರೆಸಿಪಿ ಅಂದರೆ ಅದು ಡ್ರೈ ಆಗಿತ್ತು. ಅದು ಸಾಧಾರಣ ಮಳೆಗಾಲದಲ್ಲಿ ಹೇಳಿದ್ನಲ್ಲ ನಾನು, ಆವಾಗ ಫ್ರೆಶ್ ಮೀನೇನು ಸಿಗುದಿಲ್ಲಲ್ಲ, ಆವಾಗ ಈ ಮೀನಿಂದು ನಾವು ಮಾಡಿ ಸ್ಟಾಕ್ ಮಾಡಿ ಇಡುದು. ಒಣಗಿಸಿ ತಂದು ಒಣಗಿಸಿದನ್ನ ಸ್ಟಾಕ್ ಮಾಡಿ ಇಟ್ಕೊಳ್ತೀವಿ. ಅದು ಮಳೆಗಾಲದಲ್ಲಿ ಬೇರೆ ಏನು ಸಿಗುದಿಲ್ಲ, ಹೆಚ್ಚಾಗಿ ನಾವು ಇದು ಒಣ ಸಿಗಡಿದು ಚಟ್ನಿ ಮಾಡ್ತಾರಲ್ಲ. ಇದು ಕೇರಳದು ಹೆಚ್ಚು. ನಮ್ದು ನಾವು ಕೇರಳ ಅಲ್ಲ, ನಮ್ಮ ತಾಯಿ ಎಲ್ಲ ಅದೇ ಮಾಡ್ತಿದ್ರು. ಓಕೆ ಓಕೆ.
ಸೊ ಕೇರಳದಲ್ಲಿ ಮಳೆಗಾಲಕ್ಕೆ ಹೇಗೆಲ್ಲ ಮಾಡ್ತಾರೆ ಅಂತ, ಇಲ್ಲಿ ಎಟ್ಟಿ ಪುಡಿ ಚಟ್ನಿ ಅಂತ ನಾವು ಮಾಡ್ತಾರೆ. ಓಕೆ, ಹೇಗೆ ಸ್ಟಾರ್ಟ್ ಮಾಡೋಣ? ಹೇಗೆ ಇದು ಕೊಡಿ, ಬಾಣಲೆಯ ಎಣ್ಣೆ ಹಾಕಿ. ಸೊ ನಮ್ಮ ಕಿಚನಲ್ಲಿ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಹೆಲ್ದಿ, ಟೇಸ್ಟಿ ಆ್ಯಂಡ್ ಕೊಲೆಸ್ಟ್ರಾಲ್ ಫ್ರೀ ಆಯಿಲ್. ಸಾಕಾ? ಸ್ವಲ್ಪ ಸಾಕು ಸಾಕು ಸಾಕು. ಸ್ವಲ್ಪ ಬಿಸಿ ಆದ ನಂತರ ನೀರುಳ್ಳಿ. ಓಕೆ. ಸೊ ಇದಕ್ಕೆ ಈರುಳ್ಳಿ ಜಾಸ್ತಿಯಾ? ಈರುಳ್ಳಿ ಅಂದರೆ ಅದು ಸರಿ ಒಳ್ಳೆ ಸ್ಮ್ಯಾಶ್ ಆಗಿ ಆಗ್ತದೆ. ಓಕೆ. ಸೊ ಸ್ವಲ್ಪವೇ ಹಸಿ ವಾಸನೆ ಹೋಗಬೇಕು ಅಷ್ಟರಲ್ಲಿ ಹೀಗೆ ಸ್ವಲ್ಪ ಇದು ಮಾಡಿ ನಂತರ ಎಲ್ಲ ಕೆಂಪಾಗಿ ಇದು ಮಾಡ್ಲಿಕ್ಕಿಲ್ಲ, ಕೆಂಪು ಫ್ರೈ ಮಾಡ್ಲಿಕ್ಕಿಲ್ಲ, ಹೀಗೆ ಸ್ವಲ್ಪ ಹಸಿ ವಾಸನೆ ಹೋಗುವಷ್ಟು. ಸೊ ಮಳೆಗಾಲದಲ್ಲಿ ಇದನ್ನ ಹೆಚ್ಚಾಗಿ ನೀವು ಮಾಡದಿದೆಯಾ? ನಾವು ತಂದಿಡ್ತೇವೆ, ಮಳೆಗಾಲ ಸ್ವಲ್ಪ ಸ್ವಲ್ಪ ತೆಗೆದು ಇದರ ಬೇರೆ ವಿಧ ಸಹ ಮಾಡ್ತೇವೆ ನಾವು. ಅದಕ್ಕೆ ಹಸಿ ಸೌತೆಕಾಯಿ, ನೀರುಳ್ಳಿ, ಬಟಾಟೆ ಎಲ್ಲ ಹಾಕಿ ಅದು ಒಗ್ಗರಣೆ, ನೀರುಳ್ಳಿ ಒಗ್ಗರಣೆ ಹಾಕಿ ಕಾಯಿ ಹಾಕಿ, ಅಂದ್ರೆ ಅದು ಗ್ರೇವಿ ತರ ಗ್ರೇವಿ ಅದು ಗ್ರೇವಿ. ಇದು ಸ್ವಲ್ಪ ಡ್ರೈ ಆಗ್ತದೆ, ಇದು ಒಳ್ಳೆ ಟೇಸ್ಟ್. ನೀವು ಹೇಳ್ತಾ ಇರುವಾಗ್ಲೇ ಖುಷಿ ಆಗ್ತದೆ. ಅಂದ್ರೆ ಹೆಚ್ಚಾಗಿ ಸಿಗಡಿ ಮೀನು ಇಲ್ಲಿ ಕೂಡ ಮಾಡಿದಾಗ ಬಸಳೆಗೂ ಹಾಕ್ತಾರೆ, ಹಾಗೆ ಸೌತೆಕಾಯಿಗೂ ಹಾಕ್ತಾರೆ, ಸೋರೆಕಾಯಿಗೂ ಕೂಡ ಹಾಕ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಮೆಣಸಿನ ಹುಡಿ ಒಂದು 3 ಸ್ಪೂನ್ ಇರ್ತದೆ. ಎಷ್ಟು ಇದು ಬೇಕು ಅಷ್ಟು. ಸ್ವಲ್ಪ ಖಾರ ಜಾಸ್ತಿ ಬೇಕಿದ್ರೆ ಇದೆಲ್ಲ ಹಾಕ್ಬೋದು. ಇದನ್ನ ಖಾರವೇ ಮಾಡ್ಕೊಂಡ್ರೆ ಒಳ್ಳೇದು, ಖಾರ ಎಲ್ಲ ಒಳ್ಳೇದಾಗ್ತದೆ. ಸ್ವಲ್ಪ ಇದಾಗೋರೆ ಮಾತ್ರ. ಹಾಗೆ ಇದು ಕಾಯಿ, ತೆಂಗಿನ ತುರಿ, ಮತ್ತು ಉಪ್ಪು, ಇದನ್ನ ಗ್ರೈಂಡ್ ಮಾಡ್ಲಿಕ್ಕಿರುತ್ತಾ? ಇಲ್ಲ, ಏನು ಮಾಡ್ಲಿಕ್ಕಿಲ್ಲ, ಹೀಗೆ ಹೀಗೇನೆ ಇಷ್ಟೇ. ಇನ್ನು ಅದಕ್ಕೆ ನೀರು ಹಾಕ್ಬೇಕಲ್ಲ, ಎಲ್ಲ ಒಟ್ಟಿಗೆ ಹಾಕೊಂಡು ಎಲ್ಲ ಒಟ್ಟಿಗೆ ಹಾಕೋದು ನೀರು. ಮೆಣಸಿನ ಖಾರ ಉಂಟು ಹೇಳಿದ್ರೆ ಇದು ತುಂಬಾ ಖಾರ ಬೇಕು ಉಂಟ, ಇದು ಖಾರ ಬೇಕು. ಓಕೆ. ಸೊ ಇಷ್ಟನ್ನೆಲ್ಲ ಹಾಕಿ ಎಲ್ಲ ಒಟ್ಟಿಗೆ ಹಾಕೋದು, ನಂತರ ಒಳ್ಳೆ ಬೇಯಿಸೋದು. ಅದು ಬೇಯುವಾಗ ಎಲ್ಲ ಒಟ್ಟಿಗೆ. ಇದೀಗ ಡ್ರೈ ಬರುತ್ತಾ? ಸ್ವಲ್ಪ ನೀರು ಹಾಕ್ಬೇಕು, ಅದು ಬೇಯಿಸ್ಬೇಕಲ್ಲ, ನೀರು ಹಾಕಬೇಕು. ಓಕೆ, ನೀರು ಹಾಕಿ ಸರಿ, ಸಾಕು ಸಾಕು. ಈರುಳ್ಳಿ ಮತ್ತೆ ಸಿಗಡಿ ಬೇಯಬೇಕು. ಓಕೆ. ಇದು ಲಿಡ್ ಇಡೋದಾ? ಸೊ ಇದಿಷ್ಟೇ, ಬೇರೆ ಏನಿಲ್ಲ ಇಲ್ಲ ಕೆಲಸ ಇಲ್ಲ. ಓಹೋ, ಸೊ ಮಳೆಗಾಲದಲ್ಲಿ ಬೇಗನೂ ಆಗುತ್ತೆ. ಇದು ಬಿಡಿಸಿಟ್ರೆ ಸಿಗಡಿ ಬೇಗ ಆಗ್ತದೆ. ಈರುಳ್ಳಿ ಒಂದು ಕೊಯ್ಯುವ ಕೆಲಸ ಮಾತ್ರ. ಈಗ ಒಂದು ನೀವು ಅರ್ಧ ಕಪ್ ಅಷ್ಟು ಒಣ ಸಿಗಡಿ ಮೀನನ್ನ ತಗೊಂಡಿದ್ರೆ ಅದಕ್ಕೆ ಎಷ್ಟು ಈರುಳ್ಳಿ ಬೇಕಾಗುತ್ತೆ? 2 ದೊಡ್ಡ ಆದ್ರೆ 2 ಸಾಕು, ಸಣ್ಣದಾದ್ರೆ 3 ಈರುಳ್ಳಿ. 3 ಈರುಳ್ಳಿ ಬೇಕು. ಸಣ್ಣ ಸಾಧಾರಣ ಮೀಡಿಯಂ ಸೈಜ್ ಆದ್ರೆ 3 ಈರುಳ್ಳಿ ಬೇಕು. ಮತ್ತು 3 ಚಮಚ ಒಳ್ಳೆ ಖಾರ ಇದ್ರೆ ಒಂದು 3 ಚಮಚ, 4 ಚಮಚ ಬೇಕಾಗ್ತದೆ ಮೆಣಸಿನ ಹುಡಿ. ಅದು ಅರುಣ ಆದ್ರೆ ಸ್ವಲ್ಪ ಒಳ್ಳೇದಿರ್ತದೆ, ಒಳ್ಳೆ ಕಲರ್ ಬರ್ತದೆ. ಸೊ ಅರುಣ ಮಸಾಲದ ಚಿಲ್ಲಿ ಪೌಡರ್ ಹಾಕ್ಬೇಕಾ? ಹಾಕ್ಬೇಕು. ನೀವು ಅರುಣ ಮಸಾಲದ ಯಾವ ಮಸಾಲ ಬೇಕಾದ್ರೂ ಕೇಳಿ, ಎಲ್ಲವೂ ಕೂಡ ಲಭ್ಯ. ಸಾಕಾ? ಸಾಕು. ಲಿಡ್ ಮುಚ್ಚಿಡುದಾ? ಮುಚ್ಚಿಡಿ ಸರಿ. ದೊಡ್ಡ ಇದರಲ್ಲೇ ಇರಲಿ, ಅದು ಬೇಯುವಾಗ ಸರಿ ಒಟ್ಟಿಗೆ ಇದಾಗ್ತದೆ. ಸೊ ನಿಮಗೆ ನೀವು ಇಲ್ಲಿದ್ದು ಕೂಡ ಈಗ ಡ್ರೈ ಫಿಶ್ ಎಲ್ಲ ಮಾಡ್ತಿರಲ್ಲ? ಹೌದು, ಮಾಡ್ತೀನಿ. ಯಾವುದು ಬೆಸ್ಟ್ ಅನ್ಸುತ್ತೆ? ನಮ್ಗೆರಡು, ನಾವಂದ್ರೆ ತಿನ್ನೋದು ಕಮ್ಮಿ, ಯಾವಾಗಲಾದ್ರೂ ಒಂದ್ಸಲ ತಿಂತೇವೆ. ಫ್ರೆಶ್ ಸಿಗದಿದ್ರೆ ಜೊತೆಗೆ. ಓಕೆ, ಡ್ರೈ ಫಿಶ್. ಸೊ ಇದಿನ್ನು ಪೂರ್ತಿಯಾಗಿ ಡ್ರೈ ಆಗಬೇಕು. ಸರಿ ಡ್ರೈ ಆಗ್ತದೆ. ಇದಾದ ನಂತರ ಅದು ಒಟ್ಟು ಇದಾಗ್ತದೆ. ಸೊ ಇದು ಇನ್ನೂ ಡ್ರೈ ಆಗಿ ಸರಿ ಡ್ರೈ ಆಗಿ
ಅದೆಲ್ಲ ಇದು ನೀರೇ ಇರುವುದಿಲ್ಲ, ಪಶೆ ಇರುವುದಿಲ್ಲ, ಡ್ರೈ ಆಗಿರ್ತದೆ. ಸೊ ಸಿಗಡಿ ಮೀನಿದು ಏನೇ ಮಾಡಿ, ಸಿಗಡಿ ಮೀನು ಅಂತಾನೆ ಅಲ್ಲ, ಒಣ ಮೀನು ಯಾವುದೇ ಪದಾರ್ಥ ಮಾಡಿದ್ರು ಸೊ ನಾವಿಲ್ಲಿ ಮಾಡ್ತಾ ಇದ್ರೆ ಸೊ ಪಕ್ಕದ ಮನೆ ಪರಿಮಳ ಅವರಿಗೆ. ಮತ್ತೆ ಹುರಿವಾಗ್ಲೂ ಅಷ್ಟೇ, ಅದನ್ನ ಬೆಳಗ್ಗೆ ಹೊತ್ತು ಹುರಿದ್ರೆ ಯಾರಾದ್ರೂ ಗೆಸ್ಟ್ ಬಂದ್ರೆ ತುಂಬಾ ಹ್ಯೂಮಿಲೇಟಿಂಗ್, ಹಾಗಾಗಿ ಅದನ್ನ ಹೆಚ್ಚಾಗಿ ಎಲ್ರು ಕೂಡ ರಾತ್ರಿಯಲ್ಲೇ ಹುರಿಯೋದು. ಸೊ ಆವಾಗ ಹುರಿದಂತ ಒಂದು ಸ್ಮೆಲ್ ಎಲ್ಲ ಪೂರ್ತಿಯಾಗಿ ಹೋಗುತ್ತದೆ ಅಂತ ಹೇಳಿ. ಸೊ ಈಗ ಪೂರ್ತಿ ಡ್ರೈ ಆಗ್ತಾ ಬಂತಲ್ಲ, ಡ್ರೈ ಆಗಬೇಕು. ಮತ್ತು ಅದು ಏನು ನೀರು ಉಳಿಬಾರ್ದು, ಹಾಗೆ ಅಷ್ಟು ಡ್ರೈ ಆಗುವಾಗ ಅದು ಫುಲ್ಲ ಸರಿಯಾಗಿ ಇದಾಗುವಾಗ ತಣ್ಣಗಾಗುವ ಒಳ್ಳೆ. ಸೊ ಇದು ಅನ್ನ ಮತ್ತೆ ಸಾರು ಅದ್ರ ಜೊತೆಗ ಅಥವಾ ಗಂಜಿ ಮತ್ತೆ ಗಂಜಿಗೆ ಸಹ ಹಾಕ್ಬೋದು, ಗಂಜಿಗೂ ಕೂಡ ಇರುತ್ತೆ. ಸೊ ಈ ರೆಸಿಪಿಯನ್ನ ನೀವು ನಿಮ್ಮ ಅತ್ತೆಯಿಂದ ಅಮ್ಮನಿಂದ ಎಲ್ಲ ಕಲ್ತದ್ದು. ಸೊ ನೀವು ನೆಕ್ಸ್ಟ್ ಜನರೇಷನ್ಗೆ ಹೇಳಿ ಕೊಟ್ಟಿದ್ದೀರಾ ಇಲ್ವಾ? ಕೊಟ್ಟಿದ್ದೇನಲ್ಲ, ಮಗಳಿಗೆ ಕಲಿಸಿಕೊಟ್ಟಿದ್ದೇನೆ. ಮಗಳು ಮಾಡಿದಳು, ಈಗ ಸೊಸೆ ಸಹ ಮಾಡ್ತಾರೆ. ವೆರಿ ನೈಸ್. ಅಂದ್ರೆ ಅದು ಆಕ್ಚುಲಿ ಪಾಸ್ ಆನ್ ಆಗ್ಬೇಕು, ಅಂದ್ರೆ ಮಕ್ಕಳಿಗೆ ಅದು ತಿಂದ ಅಭ್ಯಾಸ ಅಲ್ಲ, ಈಗ ನಮ್ಮ ಮಗನಿಗೆ ಇಲ್ಲ ಮಗಳಿಗೆ, ಮತ್ತೆ ಅವ್ರು ಕಲಿಬೇಕಾಗ್ತದಲ್ಲ. ಸೊ ಅದೇ ರೀತಿ ಮಾಡ್ಕೊಂಡು ಹೋಗ್ತಾ ಈ ಒಂದು ಇಂಥ ಎಲ್ಲ ರೆಸಿಪೀಸ್ ಇದಲ್ವಾ, ಇದು ಸಿಂಪಲ್ ಆಗಿದ್ರು ಕೂಡ ನಮ್ಮ ಹಿಂದಿನ ರೆಸಿಪೀಸ್ ಇದು. ಸೊ ಮುಂಬರುವ ಜನರೇಷನ್ಗೂ ಕೂಡ ಇದು ಗೊತ್ತಾಗ್ಬೇಕು. ಸೊ ಹಾಗೆ ನೀವು ಹಿರಿಯರೆಲ್ಲ ಅವರ ಮಕ್ಕಳಿಗೆ ಆಗ್ಲಿ ಸೊಸೆಗಾಗ್ಲಿ ಈ ತರ ಹೇಳ್ಕೊಡ್ತಾ ಇದ್ರೆ ನೋಡಿ, ಎರಡು ಮನೆಯಲ್ಲೂ ಕೂಡ ಇದು ಪಾಸ್ ಆನ್ ಆಯ್ತು. ನಿಮ್ಮ ಮನೆಯಲ್ಲೂ ಕೂಡ ನಿಮ್ಮ ಮಗಳು ಮದ್ವೆ ಆಗಿ ಹೋದ ನಂತರ ಕೂಡ ಕರೆಕ್ಟ್. ಸೊ ಯಾವಾಗ್ಲೂ ಅಷ್ಟೇ ಇಂಥ ರೆಸಿಪೀಸ್ ಅಲ್ಲೇ ಸ್ಟಾಗ್ನೆಂಟ್ ಆಗಬಾರ್ದು. ಆಯ್ತು, ಇದು ಒಳ್ಳೆ ಘಮ ಬರ್ತಾ ಇದೆ. ಈಗ ಪಕ್ಕದ ಮನೆಯವರಿಗೆಲ್ಲ ಪಕ್ಕದಲ್ಲಿ ನಿಂತವ್ರಿಗೇನೆ ಬರ್ತಾ ಇದೆ. ಸೊ ಒಳ್ಳೆ ಘಮ ಬರ್ತಾ ಇದೆ. ಸಾಕು, ರೆಡಿ ಆಫ್ ಮಾಡ್ಲಾ? ಸೊ ಇನ್ನು ಡೈರೆಕ್ಟ್ ಸರ್ವಿಂಗ್. ಎಸ್, ಬೌಲ್ ಇಲ್ಲೇ ಇದೆ, ಹಾಕೊಳ್ಳಿ, ತಗೊಳ್ಳಿ. ಒಳ್ಳೆ ರುಚಿ ರುಚಿಯಾದ ಸಿಗಡಿ ಪಣ್ಣ ಉಪ್ಕರಿ ರೆಡಿ. ಸಿಗಡಿ ಪಣ್ಣ ಉಪ್ಕರಿ, ಇದು ಕೇರಳ ಸ್ಟೈಲ್, ಬಟ್ ಇಲ್ಲಿದಲ್ಲ. ಥ್ಯಾಂಕ್ ಯು ಸೋ ಮಚ್. ಸೊ ಯೂಶ್ವಲಿ ಪನ್ನ ಉಪ್ಕರಿ ಅಂದ ತಕ್ಷಣ ಇಲ್ಲಿ ಕೊಂಕಣೀಸ್ ಎಲ್ಲ ಮಾಡುವಂಥದ್ದು. ಸೊ ಇದು ಬಟ್ ಇದು ಕೇರಳ ಸ್ಟೈಲಲ್ಲಿ. ಸೊ ಸಿಗಡಿ ಪನ್ನ ಉಪ್ಕರಿ, ಸೊ ಇದು ಫ್ರೆಶ್ ಮೀನ್ ಸಿಗಡಿ ಅಲ್ಲ, ಇದು ಒಣ ಸಿಗಡಿ ಮೀನಿಂದ ತಯಾರಿಸುವಂಥದ್ದು. ಸೊ ಮಳೆಗಾಲಕ್ಕಂತೂ ಹೇಳಿ ಮಾಡಿಸಿರುತ್ತೆ. ಸೊ ಗಂಜಿ, ಈ ಕಡೆ ಮಳೆ ಸುರಿತಾ ಇರಬೇಕು, ಈ ಕಡೆ ಗಂಜಿ, ಬಿಸಿ ಬಿಸಿಯಾಗಿರುವಂಥ ಗಂಜಿ ಜೊತೆಗೆ ಇದನ್ನು ತಿಂತಾ ಇದ್ದರೆ ಆಹಾ ಸೂಪರ್. ಸೊ ಹೇಗೆ ಮಾಡೋದು ಮತ್ತೊಮ್ಮೆ ನೋಡಿ. ಒಣ ಸಿಗಡಿ ಮೀನಿನ ಪನ್ನ ಉಪ್ಕರಿ ತಯಾರಿಸುವ ವಿಧಾನ. ಮೊದಲಿಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಿಸಿ ಮಾಡಿಕೊಂಡು ಹೆಚ್ಚಿದ ಈರುಳ್ಳಿಯನ್ನು ಬಾಡಿಸಿಕೊಳ್ಳಿ. ನಂತರ 4 ರಿಂದ 5 ಚಮಚದಷ್ಟು ಅರುಣ ಮೆಣಸಿನ ಪುಡಿ, ತೆಂಗಿನ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು, ಒಣ ಸಿಗಡಿ ಮೀನು, ಹುಣಸೆ ರಸ, ಅರಶಿನ ಪುಡಿ, ಸ್ವಲ್ಪ ನೀರು ಹಾಕಿ ಬೇಯಿಸಿ. ನೀರು ಆವಿಯಾಗುವವರೆಗೂ ಬೇಯಿಸಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ಒಣ ಸಿಗಡಿ ಮೀನಿನ ಪನ್ನ ಉಪ್ಕರಿ ಸವಿಯಲು ಸಿದ್ಧ. ಸೊ ಬಿಸಿ ಬಿಸಿಯಾದಂಥ ಒಣ ಸಿಗಡಿ ಮೀನಿನ ಪನ್ನ ಉಪ್ಕರಿ ಅಂತೂ ರೆಡಿಯಾಗಿದೆ. ತಕ್ಷಣವೇ ಅದನ್ನು ತಿನ್ನಬಾರ್ದು, ಸ್ವಲ್ಪ ಹೊತ್ತು ಹಾಗೆ ಬಿಟ್ಟು ಅದನ್ನು ಸವಿಬೇಕು ಅಂತ ಹೇಳಿದ್ದಾರೆ. ಸೊ ನಾವಂತೂ ನೆಕ್ಸ್ಟ್ ರೆಸಿಪಿ ಏನು ಅದನ್ನು ಕೂಡ ನೋಡಿಕೊಂಡು ಒಟ್ಟಿಗೆ ಇದನ್ನು ಸವಿಬೋದು. ಸೊ ನೆಕ್ಸ್ಟ್ ರೆಸಿಪಿ ಏನು ಗೊತ್ತಿಲ್ಲ, ಅದಕ್ಕೆಲ್ಲ ತಯಾರಿ ಮಾಡ್ಕೊಳ್ಳೋಷ್ಟು ಹೊತ್ತು ನೀವು ತಗೊಳ್ಳಿ ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿಬ್ರೈಟ್ ಟೂತ್ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ನಾರನ್ಸ ಡೈಲಿ ಬ್ರೆಡ್ ಆ್ಯಂಡ್ ಡೈಲಿ ಫುಡ್, ಹಾಗೆಯೇ ಲಲಿತಾ ಜ್ಯುವೆಲ್ರಿ. ಸೊ ಒಂದು ಕೇರಳದ ರೆಸಿಪಿ, ಅದರಲ್ಲೂ ಕೂಡ
ಡ್ರೈ ಫಿಶ್ ಒಣ ಸಿಗಡಿ ಮೀನಿನ ಪನ್ನ ಉಪ್ಕರಿ ರೆಡಿಯಾಗಿದೆ, ರೆಸ್ಟ್ ಆಗ್ತಾ ಇದೆ. ಸೊ ನೆಕ್ಸ್ಟ್ ಯಾವ ರೆಸಿಪಿ ಎಲ್ಲಿದ್ದು ಗೊತ್ತಿಲ್ಲ, ಬನ್ನಿ ಕೇಳೋಣ. ಎಸ್ ಮೇಡಮ್, ಸೊ ಈಗ ಇಲ್ಲಿದ್ದು ರೆಸಿಪಿ ಹೇಳ್ಕೊಡ್ತಾ ಇದ್ದೀರಾ, ಮತ್ತೆ ಪುನಃ ಕೇರಳಕ್ಕೆ ಮತ್ತೆ ವಾಪಸ್ ಕೇರಳಕ್ಕೆ ಹೋಗ್ತಾ ಇದ್ದೀರಾ? ಹೋಗಿ ಬರ್ತಾ ಇರೋದು ಸರಿ, ಡಿಶ್ ಮಾಡ್ತಾ ಇರ್ತೀನಿ. ವೆರಿ ನೈಸ್. ಈಗ ಯಾವುದು ಈಗ ರೆಸಿಪಿ? ಇಂಡೋರಿ ಅಂತ. ಇಂಡೋರಿ ಇಂಡೋರಿ ಅಂದ್ರೆ ಅಂದ್ರೆ ಸ್ವೀಟ್ ಹೆಸರು, ಅದಕ್ಕೆ ಸ್ವೀಟ್ ರೆಸಿಪಿ. ಓಕೆ, ಇಂಡೋರಿ. ಸೊ ಇಂಡೋರಿ ಹೇಗಿರುತ್ತೆ ಅಂತ ನೋಡ್ಬೇಕು. ಸೊ ಇಂಡೋರ್ ಅಲ್ಲಿ ತಿನ್ನೋದೇ, ಇದು ಔಟ್ಡೋರ್ ಅಲ್ಲ? ಔಟ್ಡೋರ್, ಎರಡರಲ್ಲಿ ತಿನ್ಬೋದು. ವೆರಿ ನೈಸ್. ಸರಿ, ಹಾಗಾದ್ರೆ ಹೇಗೆ ಸ್ಟಾರ್ಟ್ ಮಾಡೋಣ? ವೈಟ್ ರೈಸ್ ಬೇಕು. ಅದು ವೈಟ್ ರೈಸ್ ಅಂದ್ರೆ ಬೆಳ್ತಿಗೆಲ್ಲ ಕುಚ್ಚಲಕ್ಕಿ, ಅದು ಚೆನ್ನಾಗಿ ತೊಳೆದು ಒಂದು ಬಿಸಿಲಿಗೆಲ್ಲ ನೆರಳಲ್ಲಿ ಸ್ವಲ್ಪ ಒಣಗಿ ಹಾಕಬೇಕು. ಸ್ವಲ್ಪ ಒಣಗಿದ ನಂತರ ಹೀಗಿರ್ತದೆ. ಸೊ ಇದು ಸಂತೋಷ್ ರೈಸ್ ಅವ್ರದ್ದು ಕುಚ್ಚಲಕ್ಕಿ ತಗೊಂಡಿದ್ದೀರಿ. ಓಕೆ, ಅದು ಫ್ರೈ ಮಾಡಬೇಕು, ರೆಡ್ ಕಲರ್ ಬರ್ತದೆ ಫ್ರೈ ಮಾಡುವಾಗ. ಹೀಗೆ ಡ್ರೈ ಫ್ರೈ ಮಾಡಬೇಕು. ಅಂದ್ರೆ ಅದು ಪಾಪ್ ಆಗಬಾರ್ದು, ಒಡಿಬಾರ್ದಲ್ಲ? ಹಾಗೆ ಹೊಡಿತದೆ, ಅದು ಅಲ್ಲಿವರೆಗೂ ಅದನ್ನ ಫ್ರೈ ಮಾಡಬೇಕು. ಅದು ಒಳ್ಳೆ ಹುರಿದಾಗ ಕಲರ್ ಬರ್ತದೆ, ಕೆಂಪು ಕಲರ್ ಬರ್ತದೆ, ಆಗ ಆಫ್ ಮಾಡುದು. ನಂತರ ಒಣಗಿ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿಲಿ ಹಾಕೋದು. ಹೀಗೆ ಓಕೆ ಓಕೆ. ಸೊ ಅದು ನೀವು ಆಲ್ರೆಡಿ ಅದನ್ನ ಹುರಿದು ಪುಡಿ ಮಾಡಿ ತಂದಿದೆ. ಫೈನ್ ಪೌಡರ್ ತರಿ ಬರುತ್ತೆ, ತುಂಬಾ ಫೈನ್ ಅಲ್ಲ, ಸ್ವಲ್ಪ ತರಿ ಇದ್ರೆ ಎಷ್ಟು ಬರುತ್ತೆ. ಸೊ ಹಾಗಾದ್ರೆ ಇಷ್ಟು ತರಿ ಇರಬೇಕು. ಮತ್ತು ಪಾಕ ಇಡುದು, ಬೆಲ್ಲ, ಕಾಯಿ ತುರಿ, ತುಪ್ಪ, ಏಲಕ್ಕಿ. ಸರಿ. ಸೊ ಹಾಗಾದ್ರೆ ಇದು ಸಿಹಿ. ಸೊ ಇಂಡೋರಿ ಹೆಸರು ನೆನಪಿ ಒಂದು ಸೇರಿಸಿದ್ರೆ ಆಯ್ತು. ಇಂಡೋರಿ. ಸೊ ಹೇಗೆ ಸ್ಟಾರ್ಟ್ ಮಾಡೋಣ? ಇದು ಸಹ ಕೇರಳದೆಯ. ಓಕೆ, ಅಮ್ಮ ಮಾಡ್ತಾ ಇದ್ರು ಹಾಗೆ. ಇದು ಕೂಡ ಹಳೆ ಕಾಲದ್ದೇ, ತುಂಬಾ ಹಳೆ ಕಾಲದ್ದು, ಇಲ್ಲಿನವರೆಗೆ ಅದು ಗೊತ್ತಿಲ್ಲ. ಓಕೆ ಓಕೆ ಓಕೆ. ಸೊ ನನಗಂತೂ ತುಂಬಾ ಕುತೂಹಲದಿಂದ ಕಾಯ್ತಾ ಇದ್ದೀನಿ. ಹಾಗಾದ್ರೆ ಸ್ಟಾರ್ಟ್ ಮಾಡೋಣ. ಫಸ್ಟ್ ಹೇಗೆ? ಏನು? ಕಡಾಯಿ. ಇದು ಪಾಕ ಬೇಕು. ಸ್ವಲ್ಪ ನೀರು ಬೇಕು. ಹಾಕ್ಲಾ? ಹಾಕಿ ನೀರು ಹಾಕಿ. ಸಾಕು. ಇದು ಹೇಗೆ? ಬರೀ ಬೆಲ್ಲ ಕರಗಿದ್ರೆ ಸಾಕ? ಕರಗಿದೆಲ್ಲ ಒಂದೆಳೆ ಪಾಕ ಒಂದು ತುಂಬಾ ಇದು ಬೇಡ, ತುಂಬಾದ್ರೆ ಅದು ಗಟ್ಟಿ ಆಗ್ತದೆ. ಸ್ವಲ್ಪ ಹಲ್ವಾದಾಗೆ ಬರ್ಬೇಕಾದ್ರೆ ಸ್ವಲ್ಪ ಒಂದು ಹಾಕಿ, ನಂತರ ಕಾಯಿ ತುರಿ ಹಾಕಿ ಸ್ವಲ್ಪ ಇನ್ನು ಸಹ ಇದು ಮಾಡಬೇಕು. ಇದು ಮೊದಲು ಹಿಂದಿನ ಕಾಲದಲ್ಲಿ ಮಾಡ್ತಾ ಇದ್ರು ಅಂತ ಹೇಳಿದ್ರಿ. ಯಾವ ಒಕೇಶನ್ ಏನಾದ್ರು ಮಾಡ್ತಾ ಇದ್ರೆ? ಒಕೇಶನ್ ಅಂತ ಏನಿಲ್ಲ, ಯಾವಾಗ ಬೇಕಾದ್ರೂ ಮಾಡ್ಬೋದು. ಓಕೆ, ಮೊದಲು ಕೂಡ ಅದೇ ರೀತಿ ಯಾವಾಗ ಮನಸ್ಸಾಯ್ತು ಆಗ ಮಾಡ್ತಾ ಇದ್ರು. ಓಕೆ, ಹಾಗಾಗಿ ಏನಾದ್ರೂ ತಿನ್ಲಿಕ್ಕೆ ಬೇಕಂತ ಹೇಳಿದ್ರೆ ಅದು ಹುಡಿ ಮಾಡಿ ಅಲ್ಲ, ಇದು ನಾವು ಮಾಡಿ ಇಡ್ತೇವೆ. ತುಂಬಾ ಒಂದು ವರ್ಷಕ್ಕೆ ಏನಾಗುದಿಲ್ಲ ಮಾಡಿದ್ರೆ. ಹುಡಿ ಮಾಡಿದ್ರೆ, ಹುರಿದು ಪುಡಿ ಮಾಡಿದ್ರೆ ಏನಾಗುದಿಲ್ಲ. ಅದು ಬೇಕಾದಾಗ ನಮ್ಗೆ ತಿನ್ಬೇಕಂದಾಗ ಸ್ವಲ್ಪ ಇದು ಪಾಕ ಮಾಡುದು, ಅದು ಮಿಕ್ಸ್ ಮಾಡಿ. ಓಕೆ, ಕೆಲವೊಮ್ಮೆ ಪಾಕ ಮಾಡ್ಬೇಕಲ್ಲಿ ಇಲ್ಲ, ಕೆಲವೊಮ್ಮೆ ಸ್ವಲ್ಪ ಹುಡಿ ಬೆಲ್ಲ ಇದ್ರೆ ಹಾಗೆ ಕೈಯಲ್ಲಿ ಇದು ಮಾಡಿ ಅದು ಮಿಕ್ಸ್ ಮಾಡಿ ತಿಂತಾರೆ. ಅದು ಹುಡಿ ಆಗ್ತದೆ ಮಾತ್ರ, ಪಾಕ ಬಂದಿರೋದಿಲ್ಲ, ಹಾಗಾಗಿ ಹಾಗೆ ಹುಡಿ ಬರುತ್ತೆ. ಇನ್ನೊಂದು, ಈ ಒಂದು ಅಕ್ಕಿಯನ್ನ ಪುಡಿ ಮಾಡಿದಿರಲ್ಲ, ಇದನ್ನ ಬರೀ ಈ ಒಂದು ಪದಾರ್ಥಕ್ಕೆ ಮಾತ್ರ, ಅಂದ್ರೆ ಈ ಒಂದು ಡಿಶ್ ಸ್ವೀಟ್ ಡಿಶ್ಗೆ ಮಾತ್ರವಾ? ಮಾತ್ರ, ಬೇರೆ ಯಾವುದಕ್ಕೂ ಯೂಸ್ ಇಲ್ಲ. ಇದು ಮಕ್ಕಳು ಸಹ ತುಂಬಾ ಇಷ್ಟಪಟ್ಟು ತಿಂತಾರೆ. ಅಂದ್ರೆ ಸಿಹಿ ನಮ್ಮ ಮೊಮ್ಮಕ್ಳಿಗೂ ಕೂಡ ಏನ್ ಮಾಡ್ತಾ ಇದ್ದಾರೆ ಮೊಮ್ಮಕ್ಕಳು? ಮಗಳು ಇಲ್ಲಿದ್ದಾಳೆ, ಅವಳಿಗೆ 2 ಮಕ್ಕಳು, ಡಿಗ್ರಿ ಕಲಿತಾ ಇದ್ದಾಳೆ ಮಗಳು, PUC ಫಸ್ಟ್ ಇಯರ್. ಮೊಮ್ಮಕ್ಕಳ ಮಗಳ? ಮೊಮ್ಮಕ್ಕಳು ಡಿಗ್ರಿ ಕಲಿತಾ ಇರೋ ಮೊಮ್ಮಕ್ಕಳ? ಓಹೋ, ಡಿಗ್ರಿ ಫಸ್ಟ್ ಇಯರ್ BCom, ಮೊಮ್ಮಗ ಫಸ್ಟ್ PUC ಫಸ್ಟ್ ಇಯರ್. ಇಲ್ಲಿ ಎಯ್ಯಾಡಿಯಲ್ಲಿ ಇರುವುದು, ಮಂಗಳ ಅಂತ ಅವಳ ಹೆಸರು ಮಗಳು. ಮೊಮ್ಮಕ್ಕಳು ಅಶ್ವಿನಿ ಮತ್ತೆ ವೈಭವ್. ಸೊ ಮಗಳು ಎಲ್ಲ ಇಲ್ಲೇ ಇದ್ದಾರೆ? ಮಗ ಬ್ಯಾಂಗ್ಳೂರಲ್ಲಿ ಇರುದು, ಅಲ್ಲಿ ಇಂಜಿನಿಯರ್ ಸಿಮೆಂಟ್ಸ್ ಅಲ್ಲಿ ಇದ್ದಾನೆ. ಅವನಿಗೊಬ್ಬ ಮಗಳು ಅವನಿ. ಸಾಧಾರಣ ಒಂದು ಸ್ವಲ್ಪ ನೋಡಿ, ಈಗ ಮಾಡಿದ್ರೆ ಸ್ವಲ್ಪ ಇದು ಬಂದ್ರೆ ಸಾಕು, ಅದಕ್ಕೆ ತುಂಬಾ ಇದು ಮಾಡ್ಬೇಕೇಳಿಲ್ಲ. ಸೊ ಈಗ ನಿಮಗೆ
ನಿಮ್ಮ ಮೊಮ್ಮಕ್ಕಳಲ್ಲಿ ಮಗಳು ಮಗ ಬಿಡಿ ಇಷ್ಟನೇ, ಆದ್ರೆ ಅವರಿಗಿಂತ ಜಾಸ್ತಿ ಇಷ್ಟ ಆಗಿರೋದು ಅಜ್ಜಿಯಂದಿರಿಗೆ ಮೊಮ್ಮಕ್ಕಳು. ಸೊ ಮೊಮ್ಮಕ್ಕಳಲ್ಲಿ ಈ ಒಂದು ಡಿಶ್ ಯಾರಿಗೆ ಇಷ್ಟ? ಮಗಳ ಮಕ್ಕಳಿಗೆ. ಮಗಳ ಮಕ್ಕಳಿಗೆ ಅಂದ್ರೆ ಅವರು ಸಣ್ಣದಿರುವಾಗ್ಲೇ ತಿಂತಾ ಇದ್ದಾರಲ್ಲ, ಈಗ ಬಂದ್ರೆ ಅಜ್ಜಿ ಅದು ಮಾಡಿ ಕೊಡು ಅಂತ ಹೇಳ್ತಾರೆ. ಓಕೆ ಸಾಕು. ಇನ್ನು ಕಾಯಿ ತುರಿ ಹಾಕ್ತದೆ ಇದಕ್ಕೆ. ಸೊ ತಿನ್ನುವವರಿದ್ರೆ ಮಾಡೋದಕ್ಕೆ ತುಂಬಾ ಖುಷಿ ಆಗ್ತದೆ. ಈಗ ನಾವು ಇಬ್ಬರೇ ಇರೋದು ಮನೆಯಲ್ಲಿ, ಹಾಗೆ ಮಾಡಿದ್ರೆ ಮುಗಿಬೇಕಲ್ಲ. ಸೊ ಮುಗಿಸ್ಬೇಕು ಅಂತ ಹೇಳಿದ್ರೆ ಇಟ್ಕೊಂಡು ಸೀದಾ ಮಗಳ ಮನೆಗೆ ಹೋದ್ರೆ ಅದು ಬರ್ತಾಳೆ ಅವಳು. ಓಕೆ. ಸೊ ಮಗಳು ಬಂದ್ರೆ ಖುಷಿ ಆಗುತ್ತಾ, ಮೊಮ್ಮಕ್ಕಳು ಬಂದ್ರೆ ಖುಷಿ ಆಗುತ್ತಾ? ಎಲ್ಲರೊಟ್ಟಿಗೆ ಬರ್ತಾರಲ್ಲ. ಸೊ ಹೆಚ್ಚಿಗೆ ಹೇಳಿದ್ರೆ ಮೊಮ್ಮಕ್ಕಳು ಬರ್ತಾರೆ. ಆಯ್ತು. ಅಂದ್ರೆ ಅದು ತುಪ್ಪ ಹಾಕ್ಬೇಕು. ಸೊ ಈ ಒಂದು ಸ್ವೀಟ್ ಡಿಶ್ ಅನ್ನ ಇಡಬಹುದಾ? ಇಡ್ಬೋದು. ಒಂದು ವಾರ ಇಟ್ಟು ಏನಾಗುದಿಲ್ಲ. ಆದ್ರೆ ಸ್ವಲ್ಪ ಗಟ್ಟಿ ಆಗ್ತದೆ. ಅಂದ್ರೆ ಆ ದಿವಸ ಮಾಡಿದ ದಿವಸ ಇದ್ದದ ಅಷ್ಟು ಸಾಫ್ಟ್ ಇಲ್ಲುದಿಲ್ಲ, ಅದೇ ಹಾಳಾಗುದಿಲ್ಲ, ಏನಾಗುದಿಲ್ಲ. ಅಂದ್ರೆ ನಾವು ಇದು ಪಾಕ ಮಾಡ್ತೇವಲ್ಲ, ಅದ್ರಿಂದ ಏನಾಗುದಿಲ್ಲ. ಯಾಕೆ ಕೇಳಿದೆ ಅಂದ್ರೆ ತೆಂಗಿನ ತುರಿ ಹಾಕ್ತಾರೆ, ಹಾಗಾಗಿ ಅದು ಹಾಳಾಗ್ತದ ಏನು? ಇಲ್ಲ ಇಲ್ಲ ಇಲ್ಲ. ಏಲಕ್ಕಿ ಪುಡಿ, ಸಾಕು. ಆಫ್ ಮಾಡಿ. ಆಫ್ ಮಾಡುದಾ? ಅದು ಮತ್ತೆ ಹಾಕು. ಆಫ್ ಮಾಡಿ ಮಾಡಿ. ಸೊ ಅಂದ್ರೆ ಈ ಹದ ಬರಬೇಕು. ಅಂದ್ರೆ ಸ್ವಲ್ಪ ಪಾಕ ನೋಡಿ. ಪಾಕ ಹೆಚ್ಚು ಪಾಕ ಬೇಡ, ಗಟ್ಟಿ ಆಗ್ತದೆ. ಅಂದ್ರೆ ನಾನೇನ್ ಅನ್ಕೊಂಡೆ ಬೆಲ್ಲವೇ ಫಸ್ಟ್ ಪಾಕ ಬರ್ಬೇಕು, ಆಮೇಲೆ ಇದೆಲ್ಲ ಹಾಕುದು. ಮತ್ತೆ ಇದು ತಣ್ಣಗಾಗ್ಬೇಕೇಳಿಲ್ಲ, ಇದು ಮಿಕ್ಸ್ ಮಾಡುದು. ಎಷ್ಟು ಬೆಲ್ಲಕ್ಕೆ ಎಷ್ಟು ಇದು ಹುಡಿ ಪ್ರಮಾಣ? ಇದೀಗ ಇದು ಫುಲ್ ಉಂಟಲ್ಲ, ಅಷ್ಟು ಒಂದು ಮುಕ್ಕಾಲು ಕಪ್ನಷ್ಟು ಬೆಲ್ಲ. ಈ ಒಂದು ಕಪ್ನಷ್ಟು ಹುಡಿ ಆದ್ರೆ ಓಕೆ ಓಕೆ. ಮಿಕ್ಸ್ ಮಾಡ್ತಾ ಅದು ಗಟ್ಟಿ ಬರ್ತದೆ. ಅದು ಹುಡಿ ಅಲ್ಲ, ಅಕ್ಕಿ ಅಲ್ಲ, ಅದು ಗಟ್ಟಿ ಬರ್ತದೆ. ಸೊ ತನ್ನಷ್ಟಕ್ಕೆ ಅದು ಒಳ್ಳೆ ಮುದ್ದೆ ತರ ಬರ್ತದೆ. ಇದು ಪೂರ್ತಿ ತಣ್ಣಗಾದ್ಮೇಲೆ ಹೇಗೆ ತುಂಬಾ ತಣ್ಣಗಾಗ್ಬೇಕು. ಕೈ ಇದು ಸ್ವಲ್ಪ ತುಪ್ಪವನ್ನ ಹಾಗೆ ಕೈ ಹಾಕೊಂಡು ಈಗ ಇದಕ್ಕೆ ಹಾಕಿದ್ದೇವಲ್ಲ, ಹಾಕ್ಬೇಕಂತಿಲ್ಲ. ತುಪ್ಪ ಉಂಟು ನೋಡಿ ಇದಕ್ಕೆ. ಅದು ಸಹ ಬೇಕಾಗಿಲ್ಲ. ಬೇರೆ ಯಾವ್ದಾದ್ರು ಇದಕ್ಕೆ ತೆಗಿಬೇಕು? ಇದು ಪ್ಲೇಟ್ಗೆ ತೆಗಿಯೋದು ಒಳ್ಳೇದು. ಅದರಲ್ಲೇ ಇದ್ರೆ ತಣ್ಣಗಾಗುವ ಆಗ್ತದೆ. ಅದಕ್ಕೆ ನಾವು ಹೀಗೆ ಮಾಡುದು. ಬೇರೆ ತೆಗೆದು ಬೇರೆ ಪ್ಲೇಟ್ ಬೇಕಲ್ಲ. ಓಕೆ. ಉಂಡೆ ಕಟ್ಕೊಳ್ಳುದಾ? ಉಂಡೆ ಅಂದ್ರೆ ಹೇಗೆ ಮಾಡುದು? ಓಕೆ. ಸೊ ಕಜ್ಜಾಯ ಇಲ್ಲೇ ಇಡ್ತೀನಿ. ಆಯ್ತಾಯ್ತು. ಕೆಲವರು ಇಂಥದ್ದು ಸಣ್ಣ ಗ್ಲಾಸ್ ಇದ್ರೆ, ಅಂದ್ರೆ ಸಣ್ಣದ ನೀರು ಮತ್ತೆ ಇದು ಇಡ್ತಾರೆ ನೋಡಿ ದೇವ್ರ ಎದುರಿಗೆ, ಆ ಪ್ಲೇಟ್ ಅದರಲ್ಲಿ ಹಾಕಿ ಇದು ಮಾಡ್ತಾರೆ. ಆಗ ಅದೇ ಇದು ಬರ್ತದೆ, ಅಚ್ಚು ಬರ್ತದೆ. ಹಾಗೆ ಮಾಡ್ಬೋದು. ಓಕೆ ಓಕೆ. ತುಂಬಾ ಫ್ಲಾಟ್ ಆಗಿ ಮಾಡ್ಬೋದು. ಇದು ನಾವೇ ಕೈಯಿಂದಲೇ ಮಾಡೋದು. ಅದಾದ್ರೆ ಒಳ್ಳೆ. ಇಷ್ಟು ಬಿಸಿ ಇರುವಾಗಲೇ ಅದನ್ನ ಮಾಡ್ಬೋದು. ಸೊ ಒಂದು ಬೌಲ್ ಅಕ್ಕಿ ಪುಡಿ ಇದ್ರೆ ಎಷ್ಟು ಆಗುತ್ತೆ? ಅಂದ್ರೆ ಅದೇ ತೆಂಗಿನ ತುರಿಯಲ್ಲಿ ಹಾಕ್ತೇವಲ್ಲ ನಾವು, ಅದರಿಂದ ಹೆಚ್ಚಾಗ್ತದೆ. ಇದು ಒಳ್ಳೆ ತಿನ್ನುವಾಗೆಲ್ಲ ಪರಿಮಳ ಎಲ್ಲ ಒಟ್ಟಿಗೆ ಬರ್ತದೆ. ಅದೆಲ್ಲ ಮತ್ತೆ ಬೆಲ್ಲ, ಇದು ಕಪ್ಪು ಬೆಲ್ಲ ಇದ್ರೆ ಒಳ್ಳೇದಾಗ್ತದೆ. ಅಂದ್ರೆ ಈ ಕಲರ್ ಬರ್ತದೆ ನೋಡಿ. ಸ್ವಲ್ಪ ಬೇರೆ ಕಲರ್ ಬರ್ತದೆ, ಸ್ವಲ್ಪ ಚೇಂಜ್ ಕಲರ್ ಬರ್ತದೆ. ತಕ್ಷಣ ನಾವು ಅದನ್ನ ನೋಡುವಾಗ ಇದು ಡೀಪ್ ಫ್ರೈ ಆಗಿದೆ ನೋಡುವಾಗ ಹಾಗೆ ಕಾಣುತ್ತೆ. ಬಟ್ ಇದು ಎಷ್ಟು ಸಿಂಪಲ್ ಆಗಿ ಎಲ್ಲ ಮಾಡಿದೆ. ಇದು ಹುಡಿ ಮಾಡಿ ಇಟ್ರೆ ಒಂದು 5 ನಿಮಿಷ ಸಾಕು. ಪಾಕ ಬರೋದು, ಅದನ್ನ ಮಿಕ್ಸ್ ಮಾಡಿ ಯಾರಾದೀಗ ಗೆಸ್ಟ್ ಬಂದ್ರೆ ಪಕ್ಕನೆ ಬೇಗ ಮಾಡ್ಬೋದು. ನಾನು ಈ ಹುಡಿ ಯಾವಾಗ್ಲೂ ಮಾಡಿರ್ತೇನೆ. ಯಾರಾದನ್ನ ನಾವಿಬ್ರೇ ಇರೋದು, ಬೇರೆ ತರ್ಲಿಕ್ಕಿಲ್ಲ. ತಂದ್ರೆ ಮುಗಿಯುದಿಲ್ಲಲ್ಲ ಯಾರು ತಿನ್ನು, ಅದಕ್ಕೆ ಇದು ಮಾಡಿ ಇಡುದು. ಓಕೆ.
ಸೊ ಜಟ್ಪಟ್ಟಾಗಿ ತಯಾರಾಯ್ತಲ್ಲ. ಹೌದು, 5 ನಿಮಿಷದಲ್ಲಿ ಡನ್. ಡೈರೆಕ್ಟ್ ಸರ್ವಿಂಗಾ? ಎಸ್. ಸೊ ನನಗೆ ಎಷ್ಟು ಹಾಕ್ಕೊಡ್ತೀರಿ ಅಂತ ನಾನು ಸಾಕು ಅನ್ಸುತ್ತೆ. ನನಗೆ ಎಷ್ಟು ಹಾಕ್ಕೊಡ್ತೀರಿ ಅಂತ ಹೇಳಿದ್ರೆ ಎಲ್ಲ ತುಂಬಿಸೋದಕ್ಕೆ ನೀವು ಟ್ರೈ ಮಾಡ್ತಾ ಇದ್ದೀರಿ. ಎಸ್, ರುಚಿ ರುಚಿಯಾದ ಇಂಡೋರಿ. ಥ್ಯಾಂಕ್ ಯು ಸೋ ಮಚ್. ಸೊ ನಮ್ಮ ಇಂಡೋರ್ ಕಿಚನಲ್ಲಿ ಇಂಡೋರ್ ರೆಡಿ ಆಗಿದೆ. ಎಸ್, ಥ್ಯಾಂಕ್ ಯು ಮೇಡಮ್. ಸೊ ಕೇರಳದ ಸ್ಪೆಷಲ್ ರೆಸಿಪಿ ಇಂಡೋರಿ. ಸುಲಭವಾಗಿದೆ, ಬಟ್ ನೋಡೋದಕ್ಕೆ ಇದು ಥೇಟ್ ಕಜ್ಜಾಯ ಥರ ಕಾಣ್ತಾ ಇದೆ. ಸೊ ಮಾಡೋದು ಎಷ್ಟು ಕಷ್ಟಪ್ಪ ಅಂತ ಅಂದ್ಕೊಳ್ತಾ ಇದ್ರೆ ತೀರಾ ಸುಲಭ. ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಮತ್ತೊಮ್ಮೆ ನೋಡಿ. ಇಂಡೋರಿ ತಯಾರಿಸುವ ವಿಧಾನ. ಮೊದಲು ಸಂತೋಷ್ ರೈಸ್ ರವರ ಕುಚಲಕ್ಕಿಯನ್ನು ತೊಳೆದು ನೆರಳಿನಲ್ಲಿ ಒಣಗಿಸಿ ಹುರಿಯಿರಿ. ಕೆಂಪಗಾಗುವವರೆಗೂ ಹುರಿದು ತಣ್ಣಗಾದ ನಂತರ ತರಿತರಿಯಾಗಿ ಪುಡಿ ಮಾಡಿಟ್ಟುಕೊಳ್ಳಿ. ಇನ್ನೊಂದೆಡೆ ಬೆಲ್ಲಕ್ಕೆ ಮುಳುಗುವಷ್ಟು ನೀರು ಹಾಕಿ ಒಂದೆಳೆ ಪಾಕ ತಯಾರಿಸಿಕೊಳ್ಳಿ. ಪಾಕ ತಯಾರಾದ ನಂತರ ತೆಂಗಿನ ತುರಿ, ತುಪ್ಪ ಸೇರಿಸಿ ಬೆರೆಸುತ್ತಾ ಬೇಯಿಸಿಕೊಳ್ಳಿ. ಪಾಕ ಸ್ವಲ್ಪ ಗಟ್ಟಿಯಾದ ನಂತರ ಏಲಕ್ಕಿ ಪುಡಿ ಸೇರಿಸಿ ಬೆರೆಸಿಕೊಳ್ಳಿ. ಬಳಿಕ ಬೆಂಕಿ ಆರಿಸಿ ಅಕ್ಕಿ ಪುಡಿಯನ್ನು ಸೇರಿಸಿ ಬೆಲ್ಲ ಹೀರಿಕೊಳ್ಳುವವರೆಗೂ ಕಲಸಿಕೊಳ್ಳಿ. ಸ್ವಲ್ಪ ತಣ್ಣಗಾದ ನಂತರ ಕೈಗೆ ತುಪ್ಪ ಸವರಿಕೊಂಡು ಉಂಡೆ ಕಟ್ಟಿ ಒತ್ತಿಕೊಳ್ಳಿ. ಈಗ ರುಚಿಕರವಾದ ಇಂಡೋರಿ ಸವಿಯಲು ಬಲು ರುಚಿಕರ. ಎಸ್ ಮೇಡಮ್. ಸೊ ಈಗ ಫಸ್ಟ್ ಯಾವುದು ಟೇಸ್ಟ್ ನೋಡೋಣ. ಹೌದು, ಸ್ವಲ್ಪ ಖಾರ ನಂತರ ಸ್ವೀಟ್ ಮಾಡುವಲ್ಲ. ಹಾಂ ಸರಿ. ಫಸ್ಟ್ ನಾನ್ ವೆಜ್ಗೆ ಅಂದರೆ ಸಿಗಡಿ ಮೀನಿನ ಪನ್ನೀರ್ ಕರಿ ತಗೊಳ್ಳಿ ಮೇಡಮ್, ಟೇಸ್ಟ್ ನೋಡಿ. ಸೊ ಗಂಜಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ದೀರಿ, ನೋಡೋಣ. ಉಪ್ಪು ಜಾಸ್ತಿ, ಹುಳಿ, ಖಾರ, ಉಪ್ಪು ಎಲ್ಲ ಕರೆಕ್ಟಾಗಿದೆ. ಲಾಸ್ಟಿಗೆ ಆ ಸಿಗಡಿ ಮೀನು ಸಿಗುವ ಒಂದು ಫ್ಲೇವರ್, ಅದರದ್ದು ನೀವು ಚಟ್ನಿ ಪುಡಿ ಮಾಡಿ ಏನೇ ಮಾಡಿ ಆ ಲಾಸ್ಟದ ಅದೊಂದು ಫ್ಲೇವರ್ ಬರುತ್ತಲ್ಲ, ಸೂಪರ್. ಇದು ಗಂಜಿ ಜೊತೆಗೆ ಒಳ್ಳೆದಾಗ್ತದೆ. ಯಾಕೆಂತ ಹೇಳಿದ್ರೆ ಅನ್ನ ಸಾರು ಇದು ಪಲ್ಯ ತರ ಸೈಡ್ಗೆ ಆದ್ರೆ ತುಂಬಾ ಇದಾಗುತ್ತೆ, ಬಟ್ ಗಂಜಿಗೆ ಏನೂ ಇಲ್ಲ ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇದು ಮಾತ್ರ ಸಾಕು, ಬೇರೆ ಏನು ಬೇಕು ಅಲ್ಲ. ಸೊ ಒಳ್ಳೆ ಖಾರ ಖಾರ, ಇನ್ನೂ ಬೇಕಿದ್ರೆ ಖಾರ ಹಾಕ್ಬೋದು ಬೇಕಿದ್ರೆ. ಸೊ ಅರುಣಾ ಮಸಾಲದ ಚಿಲ್ಲಿ ಪೌಡರ್ ಹಾಕಿದ್ರೆ ಈಗಲೇ ಒಳ್ಳೆ ಸ್ಪೈಸಿ ಆಗಿ ತುಂಬಾ ಚೆನ್ನಾಗಿ ಬಂದಿದೆ. ಖಾರ ಖಾರ ಹುಳಿ ಸೂಪರ್. ಸೊ ಇದು ಟೇಸ್ಟ್ ನೋಡೋಣ. ನೋಡಿ, ಪೂರ್ತಿ ಹಾಗೆ ತಿನ್ನುದಾ? ಹಾಗೆ ಸರಿ ತಿನ್ಬೋದು. ಈಗ ಸಾಫ್ಟ್ ಇದೆ. ವಾವ್. ಸುಮ್ಮನೆ ಅಲ್ಲ, ನಿಮ್ಮ ಮೊಮ್ಮಕ್ಕಳು ಪದೇ ಪದೇ ಕೇಳಿ ಮಾಡಿಸೋದು. ತುಂಬ ಚೆನ್ನಾಗಿದೆ, ವೆರಿ 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 ಟೇಸ್ಟಿ. ಸೊ ನಿಮ್ಮ ಮೊಮ್ಮಕ್ಕಳಿಗೆ ಇಷ್ಟ ಆಯಿತು, ನನಗೂ ತುಂಬ ಇಷ್ಟ ಆಯ್ತಲ್ಲ. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ. ಇದೂ ಅಷ್ಟೇ, 2 ರೆಸಿಪಿನೂ ಕೂಡ ತುಂಬ ಸಿಂಪಲ್ಲಲ್ಲಿ ಮಾಡಿದ್ದೀರಿ. ಇಷ್ಟು ಸಿಂಪಲ್ ಆದರೂ ಕೂಡ ವಿಭಿನ್ನ ಟೇಸ್ಟ್, ಅದರ ಟೇಸ್ಟ್ ಮಾತ್ರ ಆಸಮ್. ಸೂಪರ್, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಸೊ ತಿಂತಾ ಇದ್ದರೆ ಇನ್ನೂ ತಿನ್ಸುತ್ತೆ, ತುಂಬ ಚೆನ್ನಾಗಿದೆ, ವೆರಿ ನೈಸ್. ಮಧ್ಯಾಹ್ನದ ಊಟಕ್ಕೆ ಹೇಳಿ ಮಾಡಿಸಿದ್ದು. ಸೊ ಅನ್ನ ಇವತ್ತು ಸಾರಿದೆ ಅಂದರೆ ಅದನ್ನು ಸಾರಿಗೆ ಹಾಗೆ ಬದಿಗಿಟ್ಟು ಗಂಜಿ ಮಾಡ್ಕೊಂಡು ಇದನ್ನು ತಿನ್ನಬೇಕು. ತುಂಬ ಚೆನ್ನಾಗಿದೆ ಮೇಡಮ್. 2 ರೆಸಿಪಿ ಕೂಡ ಆಸಮ್, ತುಂಬ ಇಷ್ಟ ಆಯಿತು. ಅದಕ್ಕೆ ಸನ್ ಪ್ರೀಮಿಯಂ ಇವರು ವತಿಯಿಂದ ಕಿರುಕಾಣಿಕೆ. ಹಾಗೆ ಇಂಥ ಜನ್ರೇಷನ್ ಮೇಲೆ ಜನ್ರೇಷನ್ ಕಲಿಯುವಂಥ ರೆಸಿಪೀಸ್ ಆಗಾಗ ಬಂದು ನಮಗೆ ಹೇಳ್ಕೊಡಿ. ಇವತ್ತಂತೂ ಸಂತೋಷ್ ರೈಸ್ ಅವರ ಕುಚಲಕ್ಕಿ ಬಳಸ್ಕೊಂಡು ಸೂಪರ್ ಆಗಿರುವಂಥ ಇಂಡೋರಿ ಮಾಡಿಕೊಟ್ಟಿದ್ದೀವಿ. ಸೊ ಅದಕ್ಕೋಸ್ಕರ ನಿಮಗೆ ಮತ್ತೊಮ್ಮೆ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಕುಚಲಕ್ಕಿ. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ನಮಸ್ಕಾರ. ಸೊ ಇದೇ ರೀತಿ ಡಿಫ್ರೆಂಟ್ ರೆಸಿಪೀಸ್ ಅಂದರೆ ಹಿಂದಿನ ಕಾಲದ ರೆಸಿಪೀಸ್ ಬಂದು ನಮಗೆ ಹೇಳ್ಕೊಡಿ. ಖಂಡಿತ. ಥ್ಯಾಂಕ್ ಯು ಸೊ ಮಚ್. ಇದಂತೂ ತಿಂತಾ ಇದ್ರೆ ತಿನ್ನಿಸ್ತಾನೆ ಇರುತ್ತೆ, ಅಷ್ಟು ಚೆನ್ನಾಗಿದೆ. ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡಿ ನೋಡಲೇಬೇಕು. ಸೂಪರ್ಬ್ ರೆಸಿಪಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ಬ್ ರೆಸಿಪಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು
ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ನಾರನ್ಸ್, ಆ ಡೈಲಿ ಬ್ರೆಡ್, ಆ ಡೈಲಿ ಫುಡ್ ಹಾಗೂ ಲಲಿತಾ ಜ್ಯುವೆಲರಿ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.